Vikas Group of Institution Free University College ದ ಓರಿಯಂಟೇಷನ್ ಪ್ರೋಗ್ರಾಮ್ 2013-2021 ಬ್ಯಾಚ್ ಕಾರ್ಯಕ್ರಮನ ದೇರಳಕಟ್ಟೆ ನೆಟ್ಟೆ ಕೆಎಸ್ ಹೆಗಡೆ ಆಸ್ಪತ್ರೆದ ಜನರಲ್ ಸರ್ಜನ್ ಪ್ರೊಫೆಸರ್ ಡಾಕ್ಟರ್ ಸಿ ರಾಜೇಶ್ ಬಳ್ಳಾಲ್ ತೋಡರ್ ಬೆಳಗಾದು ಉದ್ದಿಪನ ಮಲ್ತೇರೆ. ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫ್ರೀ ಯೂನಿವರ್ಸಿಟಿ ಕಾಲೇಜ್ ದ ಓರಿಯಂಟೇಷನ್ ಪ್ರೋಗ್ರಾಮ್ 2013-2021 ಬ್ಯಾಚ್ ಕಾರ್ಯಕ್ರಮನ ಮೇರಿಹಿಲ್ ವಿಕಾಸ್ ಪಿಯು ಕಾಲೇಜ್ ಶನಿವಾರ ಕಾಂಡೆ ಅಟೆಂಡ್ ಮಾಡಿದ್ದಾರೆ. ದೇರಳಕಟ್ಟೆ ನಿಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆದ ಜನರಲ್ ಸರ್ಜನ್ ಪ್ರೊಫೆಸರ್ ಡಾಕ್ಟರ್ ಸಿ ರಾಜೇಶ್ ಬಳ್ಳಾಲ್ ತುಡರ್ ಬೆಳಗಾದು ಉದಿಪನ ಮಲ್ತದು ಮಾತಾ ಜೋಕ್ಲೆಗ್ಲ ಕನ ಉಪ್ಪುಂಡು ನಿಕ್ಲು ಎಡ್ಡೆ ಕನ ತೊಟ್ಟಿಗೆ ಈ ಕಾಲೇಜಿಗೆ ಬದುದುಪ್ಪರು ದುಂಬದ 2 ವರ್ಷ ಎಡ್ಡೆ ರೀತಿ ಕಲ್ತದು ಎಡ್ಡೆ ವಿದ್ಯಾರ್ಥಿಲಾದು ಬುಲೆಲೆ ಬಂಡ ತೆರಿಪಾಯರು. For heaven's sake, have a plan B. You must try and pursue your dream. You must, at the end of the day, make sure that if your dream is not 100% fulfilled, at least the effort is 100%. You must be truthful to yourself. Every boy and every girl student of this hall, at the end of the day, if you say for yourself, not for your parents, not for Vikas College, for your sake, if you cross your heart and say, the effort has been 100%, I could not do more than this. ಈ ಪುರ್ತುಡು 2013-14 ಎಡ್ಡೆ ಅಂಕ ಬಡೆಯಿನ ಕುಮಾರಿ ಪೃಥ್ವಿ, ಕುಮಾರಿ ಕೆ ವರ್ಷ, ಸಮೀಕ್ಷಾ, ಶ್ರೇಷ್ಠ ಮುಕ್ಲೇನು ಮಾನಾದಿಗೆ ಮಲ್ತೇರು. With a bouquet and a certificate, we wish her good luck in her future endeavor. Thank you, Varsha. Now coming to the call of preparation, hard work and determination. We wish her all the very best in her future. We wish Miss Samiksha best of luck for her future commitments. ಗುರುಕಾರ್ಯ ವಹಿಸಿನ ವಿಕಾಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಶ್ರೀ ಕೃಷ್ಣಚೆ ಪಾಲೆಮಾರ್ ಶಿಕ್ಷಣ ವ್ಯಾಪಾರೀಕರಣ ಆವಂದೆ ಶಿಕ್ಷಣಗ ಮೌಲ್ಯ ಕೊರಡು ಪಂಪಿನ ಉದ್ದೇಶದ ವಿಕಾಸ್ ಕಾಲೇಜಿನ ಸ್ಥಾಪನೆ ಮಾಡ್ತದ. ಅಜ್ಪ ಶೇಕಡ ಪಡೆಯಿನ ಜೋಗ್ಲಿನ ಸಂಸ್ಥೆಯ ಸೇರಾದ ಸ್ವಲ್ಪ ಶೇಕಡ ಫಲಿತಾಂಶ ಬರ್ಪಲಕ ಮಾರ್ಪಾಡ್ ಮಲ್ಪ ನಿಕ್ಲಿನ ಜೋಗ್ಲಿನ ತಂಕ್ಲಿನ ಇಲ್ಲದ ಜೋಗುಲ್ಲಕ ವಿಕಾಸ್ ಕಾಲೇಜ್ ತೋಪುನ್ ಪಂಡು ತೆರಿಪಾಯರು. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಲೇಜುಗಳಲ್ಲಿ ಒಂದಾದಂಥ ವಿಕಾಸ್ ಅಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಬರುವಂತ 65% ಮಕ್ಕಳನ್ನ 90%ಗೆ ತಗೊಂಡೋಗಿ, ಇವತ್ತೆಲ್ಲ ಮಕ್ಕಳು 90% ಮಕ್ಕಳು ಬರೆದ್ರಲ್ಲ, 90%ಗೆ ಕೊಂಡೋಗಿ ಆ ಮಕ್ಕಳನ್ನು ಬೆಳೆಸುವಂತ ಕೆಲಸ ಈ ಕಾಲೇಜ್ ಸಿಬ್ಬಂದಿ ವರ್ಗ ಮಾಡ್ತಾ ಇದೆ. ಆದರೆ ಬಾಕಿ ಕಾಲೇಜುಗಳಲ್ಲಿ ಆಗಲ್ಲ. ನಾನು ಕಾಲೇಜು ಪ್ರಾರಂಭ ಮಾಡುವಾಗ ಇದೇ ಒಂದು ಏಮನ್ನು ಇಟ್ಕೊಂಡು ಹೋಗಿದ್ದೇವೆ. ಅಂದರೆ ವಿದ್ಯೆ ಅಂದರೆ ವ್ಯಾಪಾರೀಕರಣ ಆಗಬಾರದು, ನಿಜವಾದ ವಿದ್ಯೆ ಮೌಲ್ಯಾಧಾರಿತ ಶಿಕ್ಷಣ ಎಲ್ಲಿ ಸಿಗಬೇಕು, ಆ ಶಿಕ್ಷಣಕ್ಕೆ ಮೌಲ್ಯ ಸಿಕ್ಕುವಂತಾಗಬೇಕು, ಆ ಶಿಕ್ಷಣವನ್ನು ಕೊಡುವಂಥ ಒಂದು ಸಂಸ್ಥೆ ಬೆಳಿಬೇಕಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ನಾವು ಅದನ್ನು ಬಹಳ ಗಮನ ಹರಿಸಿಕೊಂಡು ಇವತ್ತಿದ್ದೇವೆ. ಅವಂತಿ ಲರ್ನಿಂಗ್ ಸೆಂಟರ್ ದ ಸಿಇಒ ಶ್ರೀ ಕೃಷ್ಣ ರಾಮ್ ಕುಮಾರ್, ವಿಕಾಸ್ ಶಿಕ್ಷಣ ಸಂಸ್ಥೆದ ಟ್ರಸ್ಟಿಲು ಜೆ ಕೊರಗಪ್ಪ, ಸೂರಜ್ ಕುಮಾರ್ ಕಲ್ಯ, ಸಂಯೋಜಕರು ಶ್ರೀ ಪಾರ್ಥಸಾರಥಿ ಪಾಲೆಮಾರ್, ಡೀನ್ ಡಾಕ್ಟರ್ ಮಂಜುಳಾ ರಾವ್, ಸಲಹೆಗಾರರು ಡಾಕ್ಟರ್ ಅನಂತ್ ಪ್ರಭುಜಿ, ವಿಕಾಸ್ ಪ್ರಥಮ ದರ್ಜೆ ಕಾಲೇಜ್ ಪ್ರಾಂಶುಪಾಲರು ಐಶ್ವರ್ಯ ಕೆ, ಅಕಾಡೆಮಿದ ನಿರ್ದೇಶಕರು ಶ್ರೀ ರಾಜಾರಾಮ್ ರಾವ್, ವಿಕಾಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಶ್ರೀ ಸುನಿಲ್ ಬಿಎಂ, ಇಂಚಿತ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗಿಡುತ್ತಾರೆ.